ದಕ್ಷಿಣ ಕನ್ನಡ ಜಿಲ್ಲೆದ ಕೋಟೆಕಾರ್ ಬೊಕ್ಕ ವಿಟ್ಲ ಪಟ್ಟಣ ಪಂಚಾಯತ್ ಸೇರ್ನಂಚ ರಾಜ್ಯದ 58ಮ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸೋಮವಾರ ಚುನಾವಣೆ ನಡೆತಂಡು. ಕೋಟೆಕಾರ್ ಪಟ್ಟಣ ಪಂಚಾಯತ 17 ಕ್ಷೇತ್ರಡ್ಲ ಬಿಜೆಪಿ ಬೊಕ್ಕ ಕಾಂಗ್ರೆಸ್ ಸ್ಪರ್ಧೆ ಮಲ್ದಿದ್ದದು. ಅಧಿಕಾರಡು ಪುನಃ ಬಿಜೆಪಿನ ಜಪ್ಡಾಯರೆ ಕಾಂಗ್ರೆಸ್ ಪುಣೆ ಪಾಟಿಗೆ ಮಲ್ದೊಂದಿತ್ತಂಡಲ್ಲ ಅಧಿಕಾರನ ಒರಿಪಾಯರೆ ಬಿಜೆಪಿ ತನ್ನವೇ ಆಯ್ನ ಕಸರತ್ತನ ಮಲ್ದೊಂದುಂಡು. ಕಾಂಗ್ರೆಸ್ ಬೊಕ್ಕ ಬಿಜೆಪಿ ಪುಣೆ ಪಾಟಿಕೆದ ನಡುಟು ಸಿಪಿಐಎಂ ಬೊಕ್ಕ ಎಸ್ಟಿಪಿಐಲ ತನ್ನ ಅಭ್ಯರ್ಥಿಗಳನ್ನು ಉಂಟಾದಂಡು. ಸಿಪಿಐಎಂ 2 സ്ഥാനങ്ങളില് ಅಂಚನೆ ಎಸ್ಟಿಪಿಐ ಆಜಿ ಕ್ಷೇತ್ರದಲ್ಲಿ ತನ್ನ ಅಭ್ಯರ್ಥಿಗಳನ್ನು ಕಲಕು ಜಪ್ಟಾದಂಡು. ಮೂಜಿ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಪಂತಗು ಜೈದರು. ಮಾತಾ ಬೂತ್ಲೆಡು ಪೊಲೀಸ್ ಬಂದೋಬಸ್ತ್ ಇದ್ದದು ಮತದಾರರು ಸರತಿ ಸಾಲ್ಡು ಉಂತುದಿನ ದೃಶ್ಯ ತೋಜಿದು ಬತ್ತಂಡು. ಮಾತಾ ರಾಜಕೀಯ ಪಕ್ಷದ ಕಾರ್ಯಕರ್ತರು ಮತದಾರರನ್ನ ಒಲಿಸಾವನ ತಂತ್ರಗಾರಿಕೆ ಮಲ್ದೊಂದು ತೋಜಿದು ಬತ್ತಂಡು. ಬಿಜೆಪಿ ಕೋಟೆಕಾರ್ ಪಟ್ಟಣ ಪಂಚಾಯತ್ ಪೆರಪ್ಪ ಆಡಳಿತಗ ಬರ್ಪುನೆಟ್ಟು ಸಂಶಯ ಇಚ್ಚಿ ಕೇಂದ್ರ ಬೊಕ್ಕ ರಾಜ್ಯದ ಬಿಜೆಪಿ ಸರ್ಕಾರದ ಜನಪರ ಯೋಜನೆಗಳು ಪಕ್ಷದ ಗೆಲ್ಮನೆಗೆ ಪೂರಕ ಆಪಣು ಪಂಡದು. ಕುಡ್ಲ ಮಂಡಲ ಬಿಜೆಪಿ ಅಧ್ಯಕ್ಷರು ಚಂದ್ರಹಾಸ್ ಪಂಡಿತ್ ಹೌಸ್, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಕುಂಪಾಲ, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ವಿಶ್ವಾಸ ತೋಜಾದರು. ಮತದಾರರು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಸೂಕ್ತವಾದ ರೀತಿಯಲ್ಲಿ ಇವತ್ತು ಜನರು ಮತದಾನ ಮಾಡಲಿಕ್ಕೆ ಮತಗಟ್ಟೆ ಹತ್ರ ಧಾವಿಸ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಂತೂ ಅತ್ಯಂತ ಉತ್ಸಾಹದಿಂದ ಕನಿಷ್ಠ ಪಕ್ಷ 17ರಲ್ಲಿ 14 ಸ್ಥಾನವನ್ನು ಗೆಲ್ಲಿಸುವಂಥ ಪ್ರಯತ್ನ ಕೂಡ ನಮ್ಮ ಕಾರ್ಯಕರ್ತರಿಂದ ಆಗ್ತಾ ಇದ್ದರೆ ನಮ್ಮ ಮತದಾರರು ಕೂಡ ಅದಕ್ಕೆ ಬದ್ಧತೆಯನ್ನು ತೋರಿಸಿ ಇವತ್ತು ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಬೂತ್ಗಳಲ್ಲೂ ಕೂಡ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಬಹಳ ಮತದಾರರು ಬಹಳ ಉತ್ಸುಕರಾಗಿ ಇವತ್ತು ಮತದಾನ ಮಾಡುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮತದಾರರಿಗೆ ಗೊತ್ತಿದೆ ಇವತ್ತು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯ ಭ್ರಷ್ಟಾಚಾರ ರಹಿತ ಮತ್ತು ಆಡಳಿತ, ಅದರೊಂದಿಗೆ ನಮ್ಮ ಬಸವರಾಜ ಬೊಮ್ಮಾಯಿ ಅವರ ರಾಜ್ಯ ಸರ್ಕಾರದ ಆಡಳಿತ, ಅದರೊಂದಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂಥ ಶ್ರೀನಿವಾಸ್ ಪೂಜಾರಿ ಮತ್ತು ಅಂಗಾರವರಂಥ ಒಂದು ದಿಟ್ಟತನದ ನಾಯಕರ ನೇತೃತ್ವದಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಕೊರೋನಾ ಸಂದರ್ಭದಲ್ಲಿ ಮಾಡಿದಂಥ ಕೆಲಸ ಕಾರ್ಯಗಳು ಎಲ್ಲವನ್ನು ಕೂಡ ಜನರು ಇವತ್ತು ಮರೆತಿಲ್ಲ. ಕೋಟೆಕಾರ್ ಪಟ್ಟಣ ಪಂಚಾಯತ್ ಈ ಚುನಾವಣೆ ಅತ್ಯಂತ ಬಿರುಸು ನಡೆತೊಂದುಂಟು. ಇನ್ನು ಮತದಾರರು ಈ ಕೋಟೆಕಾರ್ ಪಟ್ಟಣ ಪಂಚಾಯತ್ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಲ್ಪಡುವಂಥ ಲೆಕ್ಕ ಬಾರಿ ಉಲ್ಲಾಸಡು ಇನ್ನು ಕಾಂಗ್ರೆಸ್ ಮತದಾನ ಆಪಣೆಗ ಇಂಕ್ಲೆಲ್ಲ ಒಂದು ರೀತಿಯ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಈ ರೀತಿಯ ಮತದಾರರು ಆಸಕ್ತಿ ತೋಜಾವನೆ ಸಂತೋಷ ಆಗುವುದು. ಇನ್ನು ಕರಿನ 5 ವರ್ಷ ಭಾರತೀಯ ಜನತಾ ಪಾರ್ಟಿದ ಬಿಜೆಪಿದ ಆಡಳಿತ ಇನ್ನು ಎಡ್ಡ ರೀತಿಯ ಮಲ್ತಿನಂಚಿನ ಸಂದರ್ಭ ಇನ್ನು ತೂದು ಜನಕ್ಕೂ ಇನ್ನು ಭಾರತೀಯ ಜನತಾ ಪಾರ್ಟಿಗೆ ಪಿರರ ಅವಕಾಶ ಕೊರಡು ಪಂಪನ ರೀತಿಯಲ್ಲಿ ಇನ್ನು ಭಾರತೀಯ ಜನತಾ ಪಾರ್ಟಿದ ಪರವಾಗಿ ಮತದಾನ ಮಲ್ಪನ ಇಂಚಿನ ಇನ್ನು ಒಲವು ತೋಜಾವೊಂದುಲ್ಲೇರು. ಲಾಸ್ಟ್ ಟೈಮ್ ನಾವು 9 ಗೆದ್ದಿದ್ದೇವೆ, 2 ಪಕ್ಷೇತರ ಇತ್ತು, 11 ಇತ್ತು. ಕಳೆದ ವರ್ಷಕ್ಕಿಂತ 1 ಸೀಟ್ ಆದರೆ ನಾವು 100ಕ್ಕೆ 100 ನಮ್ಮ ಕೈವಶವಾಗ್ತದೆ. ಅಧಿಕಾರ ಪಟ್ಟಣ ಪಂಚಾಯತ್ನಲ್ಲಿ ಅಧಿಕಾರವು ನಮ್ಮದೇ ಆಗ್ತದೆಂಬ 100ಕ್ಕೆ 100 ವಿಶ್ವಾಸ ಇದೆ. ಅದರ ಒಟ್ಟಿಗೆ ಅತ್ಯಂತ ಅನುಭವಿ ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸಿದ್ದೇವೆ. ಕಳೆದ ಬಾರಿಯ 3 ಅಭ್ಯರ್ಥಿಗಳಿದ್ದಾರೆ. 17ರಲ್ಲಿ ಕೂಡ ನಾವು ಕಂಟೆಸ್ಟ್ ಮಾಡಿದ್ದೇವೆ. ಆ 4 ಸ್ಥಾನಗಳಲ್ಲಿ ನಮಗೆ ಸ್ವಲ್ಪ ಮತದಾರರು ಕಮ್ಮಿದ್ದ ಕಾರಣ, ಅಲ್ಪಸಂಖ್ಯಾತರೇ ಜಾಸ್ತಿ ಆದ ಕಾರಣ ಅದರಲ್ಲಿ ಕೂಡ ನಾವು ಕ್ಯಾಂಡಿಡೇಟ್ ನಾವು ಇಳಿಸಿದ್ದೇವೆ. ಅದರಲ್ಲಿ ಕೂಡ ವಿಶ್ವಾಸ ಉಂಟು. ಆದರೂ ಕಳೆದ ವರ್ಷಕ್ಕಿಂತ ಈ ಸಾರಿ 1-2 ಸೀಟು ಜಾಸ್ತಿ ಪಡೆಯುತ್ತೇವೆ. ಇದು ನಮ್ಮ ಮತದಾರ ಬಂಧುಗಳು, ನಮ್ಮ ಕಾರ್ಯಕರ್ತರ ಶ್ರಮದಿಂದ ಅಂತ ನಾವು ಹೇಳ್ತೇವೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಬೊಕ್ಕ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಸಿದ್ದಿಕ್ ಕೊಳಂಗೆರೆ ಪಾತ್ರರದ್ದು ಕೋಟೆಕಾರ್ ಪಟ್ಟಣ ಪಂಚಾಯತ್ ಕಾಂಗ್ರೆಸ್ಗೆ ಈ ಸರ್ತಿ ಮತದಾರ ಬಂಧುಲು ಖಂಡಿತವಾದ ಆಶೀರ್ವಾದ ಮಲ್ಪಿರುವಂಡು ತೆರಿಪಾಯಿರು. ಈ ಕ್ಷೇತ್ರದ ಪಟ್ಟಣ ಪಂಚಾಯತ್ನಲ್ಲಿ 17 ವಾರ್ಡ್ಗಳಿಗೆ ಕೂಡ ಯುಟಿ ಖಾದರ್ ನೇತೃತ್ವದಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಕೋಟೆಕಾರ್ ಪಟ್ಟಣ ಪಂಚಾಯತಿಯಲ್ಲಿ ಅವರು ಬೇಕಾದಂಥ ವ್ಯವಸ್ಥೆಯನ್ನು
ಮಾಡಿಕೊಂಡು ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ಶಾಸಕರ ನೇತೃತ್ವದಲ್ಲಿ ಆದಂಥ ಶಾಸಕರ ನಿಧಿಯಿಂದ ಆದಂಥ ಕೆಲಸ ಅಭಿವೃದ್ಧಿ ಅಲ್ಲದೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಕೋಟೆಕಾರ ಪಟ್ಟಣ ಪಂಚಾಯತಿಯಿಂದ ಈ ಹಿಂದೆ ನಡೆಸಿದಂಥ ಭಾರತೀಯ ಜನತಾ ಪಕ್ಷದ ಆಡಳಿತದಿಂದ ಆಗಿಲ್ಲ. ಓನ್ಲಿ ಬರೀ ಶಾಸಕರ ಅಭಿವೃದ್ಧಿ ಆದಂಥ ಕೆಲಸಗಳನ್ನು ಜನ ಮೆಚ್ಚಿದ್ದಾರೆ. ಮುಂದಿನ ದಿನಗಳಲ್ಲಿ ಕೋಟೆಕಾರ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಆಡಳಿತ ಬೇಕೆಂಬ ಭಾವನೆಯನ್ನು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಹೋದಲ್ಲೆಲ್ಲ ವ್ಯಕ್ತಪಡಿಸಿದ್ದಾರೆ. ಅದಲ್ಲದೆ ಶಾಸಕರು 17 ಕ್ಷೇತ್ರಗಳಲ್ಲಿ ಕೂಡ 17 ವಾರ್ಡ್ಗಳಲ್ಲಿ ಕೂಡ ಬೆಳಿಗ್ಗೆಯಿಂದ ರಾತ್ರಿ ಸಾಯಂಕಾಲ ತನಕ ಮನೆ ಮನೆಗೆ ಹೋಗಿ ಮತದಾರರನ್ನು ಭೇಟಿಯಾಗುವ ಮೂಲಕ ಮತದಾರರನ್ನು ಕೋರಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತೆ ಮನವಿಯನ್ನು ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಚುನಾವಣೆ ಒಳ್ಳೆಯ ರೀತಿಯಲ್ಲಿ ನಡೆದು ಮತ್ತೆ ಮುಂದಿನ ಪಟ್ಟಣ ಪಂಚಾಯತಲ್ಲಿ ಕಾಂಗ್ರೆಸ್ ಆಡಳಿತ ಬರುವ ಭರವಸೆ ನಮಗಿದೆ ಅಂತ ತಿಳಿಸಲಿಕ್ಕೆ ಇಚ್ಛೆಪಡ್ತೀನಿ. ಕೋಟೆಕಾರ ಪಟ್ಟಣ ಪಂಚಾಯತ್ ಎಲೆಕ್ಷನ್ ನಡೀತಾ ಇದ್ದು, ಇದರಲ್ಲಿ ನಮ್ಮ 10ರ ವಾರ್ಡಿನ ನಮ್ಮ ಕಾಂಗ್ರೆಸ್ ಪಕ್ಷದ ಅಹಮದ್ ಬಾವರವರು ಈಗ 40% ಎಲೆಕ್ಷನ್ ಕೌಂಟಿಂಗ್ ಇದಾಗಿದೆ. ಅದರಲ್ಲಿ ನಾವು ಸಾಧಾರಣ 35% ಕಾಂಗ್ರೆಸ್ಗೆ ಮತ ಆಗಿದೆ. ಅದರಿಂದ ಇಲ್ಲಿನ ಜನರು ನಮ್ಮ ಅಹಮದ್ ಬೆಂಬಲಿಸ್ತಾ ಒಂದು ವಿಶ್ವಾಸ ಇದೆ. ನಾವು ಎಲ್ಲ ಕಾರ್ಯಕರ್ತರು ಇಲ್ಲಿ ಬಂದು ನಾವು ಒಂದು ಕಾಂಗ್ರೆಸ್ ಪಕ್ಷವನ್ನು ಗೆಲುವಿಗಾಗಿ ನಾವೆಲ್ಲ ದುಡಿದು ಈ ಅಹಮದ್ ಅಜ್ಜಿರಿಗಳನ್ನು ಅತ್ಯಂತ ಬಹುಮತದಿಂದ ಜಯಗಳಿಸಲು ವಿಶ್ವಾಸ. ಎಸ್ಡಿಪಿಐ ಮುಖಂಡರು ಇರ್ಷಾದ್ ಅಜ್ಜನಡ್ಕ ಬೊಕ್ಕ ಲತೀಫ್ ಪಾತೆರೊಂದು ಬಿಜೆಪಿ ಬೊಕ್ಕ ಕಾಂಗ್ರೆಸ್ ಜನವಿರೋಧಿ ನೀತಿರ್ದು ಬೋಡಿಪೋಯಿನ ಜನಕ್ಕಲು ಎಸ್ಡಿಪಿಐ ಅಭ್ಯರ್ಥಿಗಳು ಈ ಸರ್ತಿ ಗೆಲ್ಪಾವೆರನ್ನು ತೆರಿಪಾಯಿರು. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ 17 ಸೀಟ್ನಲ್ಲಿ 6 ಸೀಟುಗಳನ್ನು ಇಲ್ಲಿ ಹಾಕಿದ್ದೇವೆ. ಅದರಲ್ಲಿ 6ರಲ್ಲಿ ನಾವು ವಿಜಯಶಾಲಿ ಹಾಕುವಂಥ ಭರವಸೆ ನಮ್ಮಲ್ಲಿದೆ. ಅದರಲ್ಲೂ ಅಜ್ಜನಡ್ಕ 16 ಮತ್ತು 8ನೇ ವಾರ್ಡ್ನಲ್ಲಿ ಉತ್ತಮ ಫಲಿತಾಂಶದೊಂದಿಗೆ ನಾವು ವಿಜಯಶಾಲಿ ಆಗುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಮತ್ತು 17ನೇ ವಾರ್ಡ್ ಕೊಮರಂಗಳದಲ್ಲಿ ಒಂದು ಮಿರಾಕಲ್ ಅಂತ ಹೇಳಿದಂತಹ ಒಂದು ಸೀಟುಗಳು ನಾವು ಬರುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅಂತೂ ನಾವು 6 ಸೀಟುಗಳನ್ನು ಗೆದ್ದುಕೊಂಡು ಕೋಟೆಕಾರ ಟೌನ್ ಪಂಚಾಯತ್ನಲ್ಲಿ ಒಂದು ಅಭೂತಪೂರ್ವ ಗೆಲುವಿನೊಂದಿಗೆ ಒಂದು ಉತ್ತಮವಾದ ಆಡಳಿತವನ್ನು ಕೊಡುವಂಥ ಮತ್ತು BJPಯನ್ನು ಸೋಲಿಸುವಂತಹ ಎಲ್ಲ ತಂತ್ರಗಾರಿಕೆ ಮತ್ತು ಆಡಳಿತವನ್ನು ಹಿಡಿಯುವಂಥ ಎಲ್ಲ ತಂತ್ರಗಳು ನಮ್ಮಲ್ಲಿ ಮುಂದೆ ಸಾಗ್ತಾ ಇದೆ ಸರ್. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧೀನದಲ್ಲಿರುವಂಥ ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತಿಯಲ್ಲಿ ನಾವು ಈ ಬಾರಿಯ ಚುನಾವಣೆಯಲ್ಲಿ 6 ಸೀಟುಗಳನ್ನು ನಮ್ಮ ಕಣಕ್ಕಿಳಿಸಿ ಅದರಲ್ಲೂ ಪ್ರತ್ಯೇಕವಾಗಿ ನಾವು ಅಜ್ಜನಡ್ಕ ವಾರ್ಡಲ್ಲಿ ನಾವಿದ್ದೇವೆ. ಈಗ ಈ ಅಜ್ಜನಡ್ಕ ವಾರ್ಡಿನಲ್ಲಿ ಕಳೆದ ಬಾರಿಯೂ ಕೂಡ ನಾವು ಅಭೂತಪೂರ್ವ ಜಯಗಳಿಸಿ ಈ ಬಾರಿಯೂ ಕೂಡ ನಾವು ದ್ವಿತೀಯ ಬಾರಿಗೆ ನಾವು ಭರ್ಜರಿಯಾಗಿ ಆಚರಿಸುವಾಗ ನಾವು ಆಗಿದ್ದೇವೆ. ಅದೇ ರೀತಿ ಕ್ಷೇತ್ರದ ಜನತೆ ಕೂಡ ನಮ್ಮ SD ಪಕ್ಷದ ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೆ. ಅದೇ ರೀತಿ ನಾನು ಈಗ ನಮ್ಮ 6 ಕಡೆಯಲ್ಲಿ ಅಭ್ಯರ್ಥಿಗಳನ್ನು ಹಾಕಿದ್ದೆವು. 6 ಕಡೆಗಳು ನಾವು ಈ ಬೂತ್ಗಳನ್ನು ಭೇಟಿಯಾಗಿ ಅದೇ ನಮ್ಮ ಕೊಮರಂಗಳಾಗಲಿ, ಅದೇ ರೀತಿ ಮಾಡೂರಾಗಲಿ, ಪಣೀರಾಗಲಿ, ಇದೆಲ್ಲವೂ ಕೂಡ ನಮ್ಮ ನಿರೀಕ್ಷೆಯ ಭರವಸೆಯ ಒಂದು ಕ್ಷೇತ್ರವಾಗಿರುವುದರಿಂದ ನಾವು ಇನ್ಶಾಅಲ್ಲಾ ನಾವು ಈ ಒಂದು 6 ವಾರ್ಡ್ಗಳಲ್ಲಿ ನಾವು ಅಭೂತಪೂರ್ವ ಜಯಗಳಿಸಿ ಮುಂದೆ ಬರುವಂಥ ಏನೆಲ್ಲ ಪಂಚಾಯತ್ ಅಭಿವೃದ್ಧಿ ಇದೆಯಾ ಅದೇ ರೀತಿ ಕ್ಷೇತ್ರ ಅಭಿವೃದ್ಧಿ ಇದೆಯಾ ನಾವು ಶತಾಯಗತಾಯವಾಗಿ ನಾವು ಮಾಡಿ ಈ ಕ್ಷೇತ್ರದ ಜನತೆಗೆ ನಾವು ವಿಶ್ವಾಸವನ್ನು ಗಳಿಸಿಕೊಡ್ತೇವೆ ಎಂದು ಹೇಳಿ. ಕೋಟೆಕಾರ ಪಟ್ಟಣ ಪಂಚಾಯತ ಎನ್ಮನೆ ವಾರ್ಡ್ ಪೊಸ ಮದಿಮಲೊರ್ತಿ ತನ್ನ ಹಕ್ಕನ್ನು ಚಲಾವಣೆ ಮಲ್ತಿನ ದೃಶ್ಯಲ ಪೊಸಕುರದ ಕ್ಯಾಮರಾ ಕನ್ನಡ ಸೆರೆಯಾತಲು ಸಂಕೊಳಿಗೆ ನಿವಾಸಿ ಪ್ರಭಾಕರ್ ಯಶೋಧ ದಂಪತಿಲಿನ ಮಗಳು ಶ್ರದ್ಧಾ ಮದ್ಮೆ ಮಂಟಪರ್ದು ಸೀದಾ ಮತದಾನ ಕೇಂದ್ರಕ್ಕೆ ಬತ್ತದು ಮತದಾನ ಮಲ್ತೇರು. ಒಟ್ಟುಡು ಬಹುತೇಕ ಶಾಂತಿಯುತವಾದ ಚುನಾವಣೆ ನಡೆದದು. ಡಿಸೆಂಬರ್ 30 ಗುರುವಾರದಾನಿ ಮತ ಎಣಿಕೆ ಕಾರ್ಯ ನಡಪೆರೆ ಇದ್ದದು. ಮಾತಾ ಅಭ್ಯರ್ಥಿನ ಭವಿಷ್ಯ ಆನೆ ನಿರ್ಧಾರ ಆಯ್ರ ಉಂಡು.